ಸನ್ರೈಸರ್ಸ್ ಈವೆಂಟ್ ಪ್ಲಾನರ್ಸ್ ಸ್ವರ್ಣ ಭಾರತ್ ಫೌಂಡೇಶನ್ ತ್ರಿಶೂಲ ಟ್ರಸ್ಟ್ ಬೆಂಗಳೂರು ವತಿಯಿಂದ ವಿಶ್ವ ತಾಯಂದಿರ ದಿನಾಚರಣೆ ಪ್ರಯುಕ್ತ ನಡೆಸಿದ ಕ್ಯೂಟೆಸ್ಟ್ ಮಾಮ್ ಆಫ್ ದಿ ಇಯರ್ 2022 ಸ್ಪರ್ಧೆಯಲ್ಲಿ ಕ್ಯೂಟೆಸ್ಟ್ ಮಾಮ್ ಆಫ್ ದಿ ಇಯರ್ 2022 ಎಂಬ ಕಿರೀಟವನ್ನು ಉಡುಪಿಯ ಶ್ರೀಮತಿ ವಿದ್ಯಾ ಸರಸ್ವತಿ ಅವರು ಪಡೆದುಕೊಂಡಿದ್ದಾರೆ. ವಿಶೇಷವಾಗಿ ಅವರು ತಮ್ಮ ಮಗ ಕಾರ್ತಿಕ್ HR-ನೊಂದಿಗೆ ರ್ಯಾಂಪ್ ಮೇಲೆ ನಡೆದಿದ್ದಾರೆ. ಈ ಕಾರ್ಯಕ್ರಮವು ಮೇ 29, 2022ರಂದು ಬೆಂಗಳೂರಿನ ಸಿಟಿ ಸೆಂಟ್ರಲ್ ಲೈಬ್ರರಿ ವೆಸ್ಟ್ ಝೋನ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ರಮೇಶ್ ಶಾಸ್ತ್ರಿ ನನ್ನವರಿಂದ ಶಿವಮೊಗ್ಗದಲ್ಲಿ ಸ್ಕೌಟಿಂಗ್ ಗೈಡ್ಸ್ನ ಡಿಸ್ಟ್ರಿಕ್ಟ್ ಚೀಫ್ ಕಮಿಷನರ್. ನನಗೆ ಒಬ್ಬನೇ ಮಗ ಕಾರ್ತಿಕ್ BCA ಫೈನಲ್ ಇಯರ್ ಓಡ್ತಾ ಇದ್ದಾನೆ. ನಾನು ಮಿಲಿಟ್ರಿಗೆ ಸೆಲೆಕ್ಟ್ ಆಗಿದ್ದೆ. ಬಾಲ್ಯದಲ್ಲಿ ಕಳಿಸ್ತಿಲ್ಲ ಒಬ್ಬನೇ ಅಂತ ಬೆಸ್ಟ್ ಫೈನಲ್ ಬೆಸ್ಟ್ ಡೀಲರ್. ನಂತರ ಸೇವಾದಳದಲ್ಲಿ ಸೇರಿಕೊಂಡೆ, NSS ಅಲ್ಲಿ ಸೇರಿಕೊಂಡೆ. ಹೀಗೆ ಹಲವಾರು